ಮುಲ್ಕಿ ಹೆಜಮಾಡಿ ಶಾಂಭವಿ ಅಳಿವೆ ಬಾಗಿಲ್ನ ಸರ್ಫಿಂಗ್ ಭಾಗದಲ್ಲಿ ರಾಶಿ ಬಿದ್ದಿರುವ ತ್ಯಾಜ್ಯ ಸಂಗ್ರಹಿಸಿ ಸೂಕ್ತ ವಿಲೇವಾರಿಗೆ ವಿತರಿಸುವ ವಿನೂತನ ಬೀಚ್ ಕ್ಲೀನ್ ಅಪ್ ಕಾರ್ಯಕ್ರಮ ವಿವಿಧ ಸಂಘಟನೆಗಳ ಜೊತೆಗೂಡಿ ಮುಲ್ಕಿಯ ಸರ್ಫಿಂಗ್ ಸ್ವಾಮಿ ಫೌಂಡೇಶನ್ ಮತ್ತು ಮಂತ್ರ ಸರ್ಫ್ ಕ್ಲಬ್ ಆಶ್ರಯದಲ್ಲಿ ನಡೆಯಿತು. ಮುಲ್ಕಿ ಲಯನ್ಸ್ ಕ್ಲಬ್, ಮಂಗಳೂರು ಕೋಸ್ಟ್ ಗಾರ್ಡ್, ಎನ್ಎಂಪಿಟಿ, ಸರ್ಫಿಂಗ್ ಫೆಡರೇಷನ್ ಆಫ್ ಇಂಡಿಯಾ, ಮಂಗಳೂರಿನ ಯಂಗ್ ಇಂಡಿಯನ್ಸ್, ಕನ್ಫೆಡರೇಷನ್ಸ್ ಆಫ್ ಇಂಡಿಯನ್ ಇಂಡಸ್ಟ್ರಿ, ಮಂಗಳೂರು ಬೈಸಿಕಲ್ ಕ್ಲಬ್, ಮಣಿಪಾಲ ಫಾಲ್ಕಮ್ ಫಿಟ್ನೆಸ್ ಜಿಮ್, ಮುಲ್ಕಿ ಯುವವಾಹಿನಿ ಘಟಕ, ಮಂತ್ರ ಸರ್ಫ್ ಕ್ಲಬ್ ಪ್ರಾಯೋಜಕತ್ವದಲ್ಲಿ ಸುಮಾರು 150ಕ್ಕೂ ಅಧಿಕ ಉತ್ಸಾಹಿಗಳು ಬೀಚ್ನಲ್ಲಿ ರಾಶಿ ಬಿದ್ದಿರುವ ತ್ಯಾಜ್ಯಗಳ ಪೈಕಿ ಗ್ಲಾಸ್, ಪ್ಲಾಸ್ಟಿಕ್ ಮತ್ತು ರಬ್ಬರ್ ಪ್ರತ್ಯೇಕವಾಗಿ ಸಂಗ್ರಹಿಸಿದ್ರು. ಇವೆಲ್ಲವೂ ಮರುಬಳಕೆಗೆ ಸಾಧ್ಯವಿದ್ದು ಅಲ್ಲಿಂದ ದೋಣಿ ಮೂಲಕ ಸಾಗಿಸಿ ಸೂಕ್ತ ವಿಲೇವಾರಿಗೆ ವಿತರಿಸಲಾಯಿತು. ಒಟ್ಟು 130 ಗೋಣಿ ಗ್ಲಾಸ್, 150 ಗೋಣಿ ರಬ್ಬರ್ ಮತ್ತು 150 ಗೋಣಿ ಪ್ಲಾಸ್ಟಿಕ್ ಸಂಗ್ರಹಿಸಲಾಯಿತು. ಈ ಸಂದರ್ಭ ಕೋಸ್ಟ್ ಗಾರ್ಡ್ನ ಡಿಐಜಿ ವೆಂಕಟೇಶ್, ಎನ್ಎಂಪಿಟಿ ಡೆಪ್ಯೂಟಿ ಚೇರ್ಮನ್ ಕೆಜಿ ನಾಥ್, ಸರ್ಫಿಂಗ್ ಸ್ವಾಮಿ ಫೌಂಡೇಶನ್ನ ನಿರ್ದೇಶಕರಾದ ಗೌರವ್ ಹೆಗ್ಡೆ, ಶಮಂತ್ ಕುಮಾರ್, ಸರ್ಫಿಂಗ್ ಫೆಡರೇಷನ್ ಆಫ್ ಇಂಡಿಯಾದ ರಾಮಮೋಹನ್, ಮಂತ್ರ ಸರ್ಫ್ ಕ್ಲಬ್ನ ಕಿರಣ್, ಮುಲ್ಕಿ ಲಯನ್ಸ್ ಕ್ಲಬ್ ಅಧ್ಯಕ್ಷೆ ಪ್ರತಿಭಾ ಹೆಬ್ಬಾರ್, ಗಜಾನನ ಸ್ಪೋರ್ಟ್ಸ್ ಕ್ಲಬ್ನ ಗೌರವಾಧ್ಯಕ್ಷ ವಿನೋದ್ ಸಾಲಿಯನ್ ಬೆಳೆಯಾರು, ಅಧ್ಯಕ್ಷ ನವೀನ್ ಶೆಟ್ಟಿಗರ್, ಪಂಚದುರ್ಗ ಅಧ್ಯಕ್ಷ ಚಂದ್ರಶೇಖರ್, ಯುವ ವಾಹಿನಿ ಅಧ್ಯಕ್ಷ ದಿವಾಕರ್ ಕೋಟ್ಯಾನ್, ಉದಯ ಅಮೀನ್, ಮಧುಕರ್ ಕುಡ್ವ ಮತ್ತಿತರರು ಉಪಸ್ಥಿತರಿದ್ದರು. ನರೇಂದ್ರ ಕೆರೆಕಾಡು, ವಿ4 ನ್ಯೂಸ್ 24/7 ಮುಲ್ಕಿ.